ಸಂಬಂಧಪಟ್ಟ ಆರ್ಗನೈಸೇಷನ್ ನಮಗೆ ಮಾಹಿತಿ ಕೊಡ್ತಾರೆ. ಮತ್ತು ರಸ್ತೆ ರೋಕೋ ಮಾಡಿದ್ದಾರೆ, 100 ಜನ 200 ಜನ 500 ಜನ ಸೇರಿಕೊಂಡಿದ್ದಾರೆ. ಆ ಥರದ್ದೆಲ್ಲ ಸ್ವಲ್ಪ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಕಮ್ಯುನಿಕೇಟ್ ಆಗ್ತಾಯಿದೆ. ಆ ಥರದ್ದು ಯಾವುದೂ ಇಲ್ಲ. ಜೋಕಟ್ಟೆಯಲ್ಲಿ ಒಂದು 45 ಜನ ಸೇರಿದ್ರು, ಅವ್ರಿಗೂ ಕೂಡ ಹೇಳಿ ಡಿಸ್ಪರ್ಸ್ ಮಾಡಿಸಿದ್ರು. ಕಾವೂರಲ್ಲಿ ಒಂದು 100 ಜನ ಸೇರಿದ್ರು, ಅವ್ರಿಗೂ ಕೂಡ ಡಿಸ್ಪರ್ಸ್ ಮಾಡಿಸಿದ್ರು. ಮತ್ತು ಇಲ್ಲಿ ಮಂಗಳೂರು ನಗರದ ಬಂದರ್ ಏರಿಯಾದಲ್ಲಿ ಒಂದು 60ರಿಂದ 70 ಜನ ಸೇರಿದ್ರು, ಅವ್ರುಗಳಿಗೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ರು. ಬಟ್ ಯಾವುದೇ ಒಂದು ಗೊಂದಲ ಆಗಲಿ, ಯಾವುದೇ ಒಂದು ರ್ಯೂಮರ್ ಮಂಗರಿಂಗಿಗಾಗಲಿ ಯಾರು ಕಿವಿ ಕೊಡೋದು ಬೇಡ. ಈ ಬಂದರ್ ಪ್ರದೇಶ ಏನಿದೆ ಭಾಳ ಒಂದು ಕಮರ್ಷಿಯಲ್ ಏರಿಯಾ. ಈಗಾಗಲೇ ಸುಮಾರು 8 ಗಂಟೆಯಿಂದ ಎಲ್ಲ ಮೇಜರ್ ಅಂಗಡಿ ಮುಂಗಟ್ಟುಗಳೆಲ್ಲ ಓಪನ್ ಆಗ್ತವೆ. ಹಾಗಾಗಿ ಇಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಆಗಬಾರ್ದು ಅನ್ನೋ ಪ್ರಿವೆಂಟಿವ್ ಅರೆಸ್ಟ್ ಮಾಡಿ. ಸರ್, ಈಗ ಸಿಟಿಯಲ್ಲಿ ಬಂದೋಬಸ್ತ್ ಹೇಗೆ ಮಾಡಿ? ಬಂದೋಬಸ್ತೇನಿಲ್ಲ. ಈಗ ನೋಡಿ, ಕೆಲವು ದಿನಗಳ ಹಿಂದೆ ಕೂಡ ಸರ್ಚ್ ಆಪರೇಷನ್ಸ್ ಆಗಿತ್ತು. ಸೊ ಅದೇ ರೀತಿ ಇದೊಂದು ರೂಟೀನ್ ಪ್ರೊಸೀಜರ್ ಅಷ್ಟೇ. ರೂಟೀನ್ ಪ್ರೊಸೀಜರ್ ಇದೆ. ಯಾವುದೇ ಗೊಂದಲಕ್ಕೆ ಮತ್ತು ರ್ಯೂಮರ್ ಮಾಂಗರಿಂಗ್ಗೆ ಅವಕಾಶ ಕೊಡೋದು ಎಲ್ಲರೂ ಸಹಕರಿಸಬೇಕು.